ಜೀವನದಲ್ಲಿ ಏನಾದರೂ ಮಾಡಿ ತೋರಿಸ್ಬೇಕು, ಆಕಾಶದ ಆ ಅಂಚನ್ ಮುಟ್ಬೇಕು, ಯಾವ್ದನ್ನ ಮುಟ್ಟೋದ್ರ ಬಗ್ಗೆ ಕನ್ಸಲ್ಲೂ ಕೂಡ ಯೋಚಿಸಿಲ್ವೋ ಅದಕ್ಕೆ ನೀವು ಈ 3 ಗುಣಗಳನ್ನ ಬೆಳೆಸ್ಕೋಬೇಕು. ಮೊದಲನೇದು, ನಿಮ್ಮ ಗುರಿಯನ್ನ ಮುಟ್ಟೋ ಛಲ, ಉತ್ಕಟತೆ. ಇದು ನಿಮ್ಮಿಂದ ಏನ್ ಬೇಕಾದ್ರೂ ಮಾಡಿಸುತ್ತೆ, ನೀವೆಂದೂ ಮಾಡಕ್ಕಾಗದೇ ಇರೋದನ್ನ. ಎರಡನೇದು, ಧೈರ್ಯ. ಆಪತ್ತುಗಳನ್ನ ಎದುರಿಸೋ ಸಾಮರ್ಥ್ಯ. ಇದು ನೀವು ಮಾಡಬೇಕು ಅಂದ್ಕೊಂಡಿರೋದನ್ನ ತಪ್ಪದೆ ನಿಮ್ಮ ಕೈಯಲ್ಲೇ ಮಾಡಿಸುತ್ತೆ. ಮತ್ತು ಮೂರನೇದು, ಅನುಭವ. ಅನುಭವ ನಿಮಗೆ ನೀವೇನ್ ಮಾಡಬೇಕು ಅನ್ನೋದನ್ನ ಕಲಿಸ್ಕೊಡುತ್ತೆ. ಅಂದ್ರೆ ಯಾರಿಗೆ ಛಲ, ಧೈರ್ಯ ಮತ್ತು ಅನುಭವ ಈ 3 ಗುಣನೂ ಹಿಡ್ತಕ್ಕೆ ಬರುತ್ತೋ ಅಂಥವರಿಗೆ ಈ ಪ್ರಪಂಚದಲ್ಲಿ ಪಡ್ಕೊಳ್ಳೋಕ್ಕಾಗದೇ ಇರೋವಂಥದ್ದೇನೂ ಇರೋದಿಲ್ಲ. ಅವ್ರು ಸದಾ ಸಂತೋಷವಾಗಿ ಹೇಳ್ತಿರ್ತಾರೆ, ರಾಧೇ ರಾಧೆ.